ಬ್ರಹ್ಮಾವರದ ದಕ್ಷಿಣ ಕನ್ನಡ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಪುನಶ್ಚೇತನಕ್ಕೆ ಪೂರಕವಾಗಿ ಆರೂಢ ಪ್ರಶ್ನೆ ಕಾರ್ಯಕ್ರಮ ನೆರವೇರಿತು. ಸಂತೋಷಾಚಾರ್ಯ ಉಡುಪಿ ಅವರ ಮಾರ್ಗದರ್ಶನದೊಂದಿಗೆ ಜ್ಯೋತಿಷ್ಯ ಶಿರೋಮಣಿ ಎನ್ ಸ್ವಾಮಿನಾಥನ್ ಪಣಿಕ್ಕರ್ ಪುತ್ತೂರು ಅವರಿಂದ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿತು. ಈ ಸಂದರ್ಭ ಅಲ್ಲಿನ ಜಾಗದಲ್ಲಿ ಅಗೋಚರವಾದಂತಹ ಅನೇಕ ದೈವಿ ಶಕ್ತಿಗಳು ಗೋಚರಕ್ಕೆ ಬಂದಿದ್ದು, ಮುಂದಿನ ದಿನಗಳಲ್ಲಿ ಆಡಳಿತ ಮಂಡಳಿ ಸೂಕ್ತ ನೆಲೆ ಕಲ್ಪಿಸುವ ಕುರಿತು ನಿರ್ಧರಿಸಲಾಯಿತು. ಈ ಸಂದರ್ಭ ಕಾರ್ಖಾನೆ ಅಧ್ಯಕ್ಷ ಬೈಕಾಡಿ ಸುಪ್ರಸಾದ್ ಶೆಟ್ಟಿ ಮತ್ತು ನಿರ್ದೇಶಕರು, ಗ್ರಾಮಸ್ಥರು, ಸ್ಥಳೀಯರು, ಪ್ರಮುಖರು ಉಪಸ್ಥಿತರಿದ್ದರು. ವಿಮರ್ಶೆ ಮಾಡುವುದು ಪ್ರಶ್ನ ಕ್ವೆಶ್ಚನ್ ಅಂಡ್ ಆನ್ಸರ್ ಉಂಟು. ಯಾರದ್ದು ಯಾಕೆ ಬೇಕಾ? 12 ರಾಶಿ 10 ಗ್ರಹಗಳಲ್ಲಿ 1200 ದೈವಗಳನ್ನು ತೆಗೆದುಕೊಳ್ಬೋದು. ಸಮಾಜಕ್ಕೆ ಒಂದು ಸಂದೇಶ ಸಾವಯವ ಕರ್ಕಾಟಕ ವಸ್ತುಕ ಮಕರವನ್ನು ರಚನೆ ಕಂಡ ಖಂಡಿತವಾಗಿ ಗುಣ ಇದೆ. ಅದು ಕೃಷಿಕಾರಕ ಶನಿಯ ಯೋಗವು ಕೂಡ ಎಲ್ಲ ಅವಕಾಶ ಉಂಟು. ವ್ಯವಸ್ಥೆ ಒಂದು ರೆಡಿ ಆದಾಯಿತು, ಬಾಕಿ ಎಲ್ಲ ಆಟೋಮೆಟಿಕಲಿ ಒಂದರ ಹಿಂದೆ ಆಗ್ತದೆ. ಮಕರ ರಾಶಿ ಪ್ರಶ್ನೆ ಲಗ್ನದಲ್ಲಿ ಗುರು ಮತ್ತು ಶನಿ ಉದಯ. ಶನಿ ಕೃಷಿಕಾರಕ, ಗುರು ಲಗ್ನ ಉದಯ ಒಳ್ಳೆಯದು. ಗುರುತ್ವ ಗುಣಲಗ್ನಗೆ ದೇವ ಪೂಜ್ಯ. ಗುರುತ್ವ ಒಂದು ಸ್ಥಾನಮಾನಾದಿಗಳನ್ನು ಇದು ಪ್ರಾರಂಭದಿಂದ ಹಲವಾರು ನಿಮಿತ್ತ, ಹಲವಾರು ವಿಚಾರ, ಹಲವಾರು ಘಟನೆಗಳಿಂದ ನಮಗೆ ಏನೊಂದು ಸಾನ್ನಿಧ್ಯದಲ್ಲಿ ನಷ್ಟವಾಗಿದೆ ಅಂತ ಹೇಳತಕ್ಕಂಥ ಸ್ಪಷ್ಟತೆ.